ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕ ಎಂ.ಟಿ. ಕೃಷ್ಣಪ್ಪನವರ ಸೋಲಿಗೆ ನಾವೇ ಕಾರಣಕರ್ತರಾದೆವು. ಈ ಬಾರಿ ತುರುವೇಕೆರೆಯಲ್ಲಿ ಎಂ.ಟಿ. ಕೃಷ್ಣಪ್ಪನ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರು ಶ್ರಮಿಸುವಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕರೆ ನೀಡಿದರು. ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂ.ಟಿ. ಕೃಷ್ಣಪ್ಪನವರ ಪರ ದೇವೇಗೌಡರು ಮತಯಾಚಿಸಿದರು. ನಮ್ಮ ಕಾಲ ಮೇಲೆ ನಾವೇ ಕಲ್ಲನ್ನು ಹಾಕೊಳ್ತಾ ಇದ್ದೇವೆ. ನಮ್ಮ ನೀರು ಇವತ್ತು ಏನು ಈ ಭಾಗಕ್ಕೆ ಹರಿಬೇಕಾಗಿದ್ರೆ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಹಿಂದೆ ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಹೇಳಿದ್ದೇನೆ. ಬಾಗೂರಿನ ಟನಲ್ಲು ಮೇಲ್ಭಾಗದಲ್ಲಿ ಚಿಮಣಿ ಬಿದ್ದು ಅದನ್ನ ಮುಟ್ಲಿಕ್ಕೆ ಹೆದರ್ತಾ ಇತ್ತು. ನಾನು ನೀರಾವರಿ ಮಂತ್ರಿ ಆದ 83ರಲ್ಲಿ ನಾನೇ ಸ್ಥಳ ಪರಿಶೀಲನೆ ಮಾಡಿ ನನ್ನ ಮೇಲೆ ಎನ್ಕ್ವೈರಿ ಆಯಿತು. ಆ ವಿಷಯ ಬೇಡ ಇದೆ. ಆದರೆ ಹಠ ನಾನು ನೀರು ತಂದು ಕೊಡಲೇಬೇಕು ನನ್ನ ಜನತೆಗೆ ಅಂತ ಹೇಳಿ ಕಾವೇರಿಯ ನೀರು ಮೊದಲೇನಾದರೂ ಹರಿದಿದ್ರೆ ಅದು ಈ ತಾಲೂಕಿಗೆ ಅನ್ನೋದನ್ನ ನೀವು ಮರೆಯಬಾರದು. ಹೇಮಾವತಿ ಅಂತ ಹೇಳಿದ್ರೆ ಕಾವೇರಿ ಒಂದು ಮುಖ್ಯ ನದಿ. ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಯಗತಿ ಇರ್ಬೋದು, ಇವೆಲ್ಲ ಉಪನದಿಗಳು. ಆ ನೀರನ್ನು ತಂದು ಮೊದಲು ಏನು ನೀರನ್ನು ಹರಿಸ್ತೆ ಆ ಹಳೆಯ ವಿಷಯಗಳನ್ನ ನಾನು ತುಂಬಾ ಜಪ ಮಾಡಲಿಕ್ಕೆ ಹೋಗಲ್ಲ. ಬಹುಶಃ ಹಿಂದೂಸ್ತಾನದಲ್ಲಿ ರೈತರ ಸಾಲ ಮನ್ನಾ ಮಾಡದಂತ ಯಾವನಾದರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರು ಹೇಳ್ತಾ ಹೋದ್ರೆ ವಿಷಯ ಇದೆ. ನಾನು ಗುಬ್ಬಿ ಸಭೆ ಮುಗಿಸ್ಕೊಂಡು ಬೆಂಗಳೂರಿನಲ್ಲಿ ಮತ್ತೊಂದು ಸಭೆ ಇದೆ. ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ. ಕೃಷ್ಣಪ್ಪನವರು ಸೋರ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ತಪ್ಪು ನಂದೂ ಇದೆ. ಯಾವ ಒಬ್ಬ ವ್ಯಕ್ತಿನ ಅವನನ್ನು ನಾನು MLC ಮಾಡಿದೆ, ಅವತ್ತು ಏನಾಯ್ತು, ಅವ್ರ ತಂದೆ ಸ್ಥಿತಿ ಏನಾಯ್ತು, ಅವತ್ತು ಹೇಗೆ ಅವನ್ನ ಉಳಿಸ್ದೆ ನಾನು, ಅದನ್ನೆಲ್ಲ ವಿಶ್ಲೇಷಣೆ ಮಾಡಬಹುದು. ಅದರ ಅವಶ್ಯಕತೆ ಇಲ್ಲ. ನಂಬಿಕೆ ದ್ರೋಹ ಬಗೆದು ಕೃಷ್ಣಪ್ಪನ ಸೋಲಿಗೆ ಏನೇನು ಮಾಡಿದ್ರು ಇವರೆಲ್ಲ ಸೇರಿ ಅಂತ ಹೇಳಿ ಪ್ರತಿಯೊಂದು ನನಗೆ ಗೊತ್ತಿದೆ. ದಯಮಾಡಿ ಈ ಸಾರಿ ಯಾವುದೇ ಕಾರಣದಿಂದ ಕೃಷ್ಣಪ್ಪನರ ಗೆಲುವು ಎಷ್ಟು ನಿಶ್ಚಯವೋ ಅಷ್ಟೇ ಸತ್ಯ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲು ಸತ್ಯ. 10ನೇ ತಾರೀಕು ಮನೆಗೆ ಹೋಗಿ ಮತದಾರ ಬಂಧುಗಳನ್ನು ಕರ್ಕೊಂಡು ಬಂದು ಮತ ಕೊಡಿಸಿ 13ನೇ ತಾರೀಕು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲಿಕ್ಕೆ ನಿಮ್ಮ ಕೊಡುಗೆ ಇವತ್ತು ನಾನು ಚಂದ್ರಪುರದ ಹೋಬಳಿಯ ತಂದೆ ತಾಯಂದರಲ್ಲಿ ಹಿರಿಯರಲ್ಲಿ ಯುವಕ ಮಿತ್ರರಲ್ಲಿ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಮಾತಿನ ಸ್ನೇಹಿತರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಲೆಬಾಗಿ ನಮಸ್ಕಾರ ಮಾಡಿ ಮಾತನ್ನು ಮುಗಿಸ್ತೇನೆ. ಮಾಜಿ ಶಾಸಕ ಜೆಡಿಎಸ್ ಅಭ್ಯರ್ಥಿ ಎಂ.ಟಿ. ಕೃಷ್ಣಪ್ಪ ಮಾತನಾಡಿ, ಭಾರತದ ಇತಿಹಾಸದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಪಕ್ಷ ಅದು ಜೆಡಿಎಸ್ ಎಂದರು. ವರದಿ ಮಂಜುನಾಥ್, ಗುಬ್ಬಿ. ಅಂತ ಬೆಳಿಗ್ಗೆ ಸಂಜೆ ನಿದ್ದೆ ಮಾಡಂತ ಹೋರಾಟ ಮಾಡ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು. ಹೀಗಾಗಿ ಒಂದು ಮಾತನ್ನ ಹೇಳಿದ್ರು ಕುಮಾರಣ್ಣ, ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ತುರುವೇಕೆರೆಯಲ್ಲಿ. ಬೆಳಿಗ್ಗೆ 10 ಗಂಟೆಗೆ ಬಂದ್ರು ಬಾಬಾ. ನಾವು ಒಂದ್ ದಿವಸ ನೈಟ್ ಮಲಗಿದ್ದ. ಇವತ್ತು ಇಲ್ಲಿ 2 ಮಿನಿಸ್ಟರ್ ಇದ್ದಾರೆ.
ನಮ್ಮ ಶಾಸಕರು ಬಿಜೆಪಿ ಇದ್ದಾರೆ, ಋಣಕ್ಕಾದ್ರು ವಿಧಾನಸಭೆಯಲ್ಲಿ ಕೊಬ್ಬರಿ ಬಗ್ಗೆ ಚಕಾರ ಎತ್ತಲಿಲ್ಲ ಕಣ್ರಿ, ಚಕಾರ ಎತ್ತಲಿಲ್ಲ. ಅದು ಆಮೇಲೆ ಮಾಡ್ತಾರೆ. ಹಾಗಾಗಿ ಒಂದು 2006ರಲ್ಲಿ ನಾನು ಶಾಸಕ ನೀವು ಮಾಡಿದ್ರಿ, ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಕೊಬ್ಬರಿ ರೇಟ್ ಬಿದ್ದೋಯ್ತಾವತ್ತ. ನಾನು ವಿಧಾನಸೌಧ ಎದ್ದಿದ್ದು ಮಾತಾಡಿದೆ, ಅಣ್ಣ ಬಹಳ ನಮ್ಮ ಭಾಗದ ಜನ ಇದನ್ನ ನಂಬ್ಕೊಂಡು ಜೀವನ ಮಾಡೋರು. ಒಂದೇ 1 ಗಂಟೆಲಿ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. 2006-7ಕ್ಕೆ ಹೋಗಿ ಬನ್ನಿ, ನೀವೆಲ್ಲ ಹುಡುಗರಿದ್ದೀರ, ಹಿರಿಯವರಿಗೆ ಅರ್ಥವಾಗ್ತದೆ. ಇವತ್ತು ಒಬ್ಬ 2 ಸಚಿವರಾಗ್ಲಿ, ಒಬ್ಬ ಶಾಸಕ ನಮ್ಮ ಶಾಸಕರಾಗ್ಲಿ